ಡಾಕ್ಟರ್ ದಾಮೋದರ್ ಶೆಟ್ಟಿಯವರು ಬರೆದ ಮೇಲೋಕರ ಮತ್ತು ರಂಗಚಿತ್ರರಂಗ, ಸೌಮ್ಯ ಪ್ರವೀಣ್ ಅವರು ಬರೆದ ಹೀಗೊಂದು ಭಾವ ಎನ್ನುವ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಮಂಗಳೂರಿನ ಕೆನರಾ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿ ಪ್ರೊಫೆಸರ್ BA ವಿವೇಕ್ ರೈ ಅವರು 3 ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪುಸ್ತಕ ಬಿಡುಗಡೆಗೊಳ್ಳುತ್ತಿದೆ. ಇತ್ತೀಚೆಗೆ ವರ್ಷಕ್ಕೆ 7,000ದಷ್ಟು ಕನ್ನಡ ಪುಸ್ತಕಗಳು ಬಿಡುಗಡೆಗೊಳ್ಳುತ್ತಿವೆ ಎಂದು ಹೇಳಿದರು. ಪುಸ್ತಕಗಳ ಹೆರಿಗೆ ಅನ್ನುವಂಥದ್ದು ಈಗ ಕೊರೋನಾದ ಬಳಿಕ ಸ್ವಲ್ಪ ಹೆಚ್ಚು ಆಗ್ತಾ ಇದೆ. ಒಂದು ರೀತಿ ಸಾಮಾನ್ಯವಾಗಿ ಎಷ್ಟೋ ಬಾರಿ ಕೊರೋನಾದಲ್ಲಿ ಮನೆಯಲ್ಲಿದ್ದ ಮೇಲೆ ಅವೆಲ್ಲ ಬಿಡುಗಡೆ ಆದ ಮೇಲೆ ಹೆಚ್ಚು ಮಕ್ಕಳು ಬರ್ತಾ ಇರ್ತಾರೆ. ಅದು ಈಗ ಬಹಳ ಕಡೆಗಳಲ್ಲಿ, ಬೆಂಗಳೂರಿನಲ್ಲಂತೂ ನೀವು ನೋಡಿದರೆ ಒಂದು ವಾರಕ್ಕೆ 15 ಪುಸ್ತಕಗಳು, ಶನಿವಾರ ಭಾನುವಾರ ಬಂದರೆ 15 ಪುಸ್ತಕಗಳು ಬಿಡುಗಡೆ ಆಗ್ತವೆ. ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅದರ ಲೆಕ್ಕಾಚಾರ ಹೇಳಿದರೆ ವರ್ಷಕ್ಕೆ 7,000 ಪುಸ್ತಕಗಳು ಹೊಸದಾಗಿ ಪ್ರಕಟಾಗ್ತವೆ. 7,000. ಎಷ್ಟು ಬಾರಿ ನಾವು ಹೇಳೋದುಂಟು, ಇಷ್ಟನ್ನೆಲ್ಲ ಯಾರು ಓದ್ತಾರೆ ಅಂತ. ಆದರೆ ಬೇರೆ ಪುಸ್ತಕಗಳೆಲ್ಲ ಬೇರೆ ಕಾಲದಲ್ಲಿ ಬೇರೆ ಓದುವಂಥ ಒಂದು ವರ್ಗ ಕನ್ನಡದಲ್ಲಿ ನಾವು ಸಂತೋಷ ಪಡಬೇಕು. ಯಾಕೆಂದರೆ ಇವುಗಳು ಆಯಿತು ಅಂತ ಹೇಳಿ ನಾವು ಇದೆಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೇಳುವಾಗ ಇವೆಲ್ಲ ಬೇಕು ಯಾಕೆ ಅನ್ನೋದನ್ನು ನಾವು ಕಾಣಬೇಕು. ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್ ಅವರು ಮಾತನಾಡಿ, ಪ್ರತಿಯೊಬ್ಬರು ಪುಸ್ತಕಗಳನ್ನು ಖರೀದಿಸಿ ಓದಬೇಕು ಮತ್ತು ಯುವ ಬರಹಗಾರರು ಅನುವಾದದ ಮೂಲಕ ಬರೆಯಲು ಆರಂಭವನ್ನ ಮಾಡಬೇಕು. ಆಗ ನಮಗೆ ಶಬ್ದದ ಮೇಲೆ ಹಿಡಿತ ಬರುತ್ತದೆ ಎಂದು ಹೇಳಿದರು. ಇಲ್ಲಿ ಆಪ್ತವಾಗಿರುವಂತಹ ವಿಚಾರಗಳನ್ನು ಅವರು ಬರೆದಿದ್ದಾರೆ. ಅಲ್ಲಿ ಬರೆದಾಗಲಿ ಅನೇಕ ಬಾರಿ ಅವರು ಅದರ ಭಾಗ ಆಗಿದ್ದರೂ ಅದರ ಹೊರಗೆ ನಿಂತು ಬರೆದಿದ್ದಾರೆ. ಇದು ಬರಹಗಾರರಿಗೆ ಬಹಳ ಕಷ್ಟದ ಒಂದು ಕೆಲಸ ಮತ್ತು ಅದನ್ನು ಬಹಳ ಅದ್ಭುತವಾಗಿ ತಾವು ನಿರ್ವಹಿಸಿದ್ದೇವೆ. ನಾವು ಬರಹದ ಪಾತ್ರ ಆಗಿಬಿಟ್ರೆ ನಮ್ಮ ದೃಷ್ಟಿಕೋನದಲ್ಲಿ ಆ ವಿಚಾರ ಸಾಗ್ತದೆ. ಉದಾಹರಣೆಗೆ ಇಷ್ಟಕಾಮ್ಯ ಎಂಬ ನಾಗತಿಹಳ್ಳಿಯವರ ಚಲನಚಿತ್ರದಲ್ಲಿ ಸರ್ ಅವರು ಅಭಿನಯಿಸಿದ್ದಾರೆ. ಇಷ್ಟಕಾಮ್ಯದ ವಿಚಾರ ಬಗ್ಗೆ ಬರೆದರು. ಅದೊಂದು ಆಧುನಿಕವಾದಂಥ ನಮ್ಮ ಬೌದ್ಧಿಕ ಮತ್ತು ನಮ್ಮ ದೈಹಿಕ ಮತ್ತು ನಮ್ಮ ಕೌಟುಂಬಿಕ ಜಂಜಾಟಗಳ ಕುರಿತಾದಂಥ ಚಲನಚಿತ್ರ. ಅದರಲ್ಲಿ ಅವರ ಪಾತ್ರ ಇತ್ತು. ಅದರ ಬಗ್ಗೆ ಪೂರ್ತಿ ಬರೆದು ತಾನು ಅದರಲ್ಲಿ ಇದ್ದಂಥ ಎಲ್ಲೂ ಅವರು ಬರೀಲಿಲ್ಲ. ಇದು ಬಹಳ ಕಷ್ಟ. ನಮ್ಮಂಥವ್ರು ಸ್ಟಾರ್ಟ್ ಮಾಡಿದೆ ನನ್ನಲ್ಲಿ ಮೊದಲ ಸೀನ್ ಇತ್ತು ಅಂತ. ಹಾಗಾಗಿ ಆ ಒಂದು ಹೊರಗೆ ನಿಂತು ಬರೆದಂಥ ಕೃತಿಯಲ್ಲಿ ಅವರು ನಮ್ಮ ಸಮಕಾಲೀನ ರಂಗಭೂಮಿ ಮತ್ತು ನಮ್ಮ ಸಮಕಾಲೀನ ಚಲನಚಿತ್ರಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಅವರು ಬೀರಿದ್ದಾರೆ. ಯಾಕಂದರೆ ಅದರಲ್ಲಿ ಸುಮಾರು 30 ಲೇಖನಗಳಿವೆ. ಆಮೇಲೆ ಅವರ ಮೇಲೋಗರದಲ್ಲಿ 20 ಬಗೆಯ ಒಗ್ಗರಣೆ. ಈ ಸಂದರ್ಭ ವಿಕಾಸ ಮಂಗಳೂರಿನ ಅಧ್ಯಕ್ಷರಾದ ಪ್ರೊಫೆಸರ್ P. ಕೃಷ್ಣಮೂರ್ತಿ, ಖ್ಯಾತ ಸಾಹಿತಿ BM ರೋಹಿಣಿ, ಪುಸ್ತಕದ ಲೇಖಕರಾದ ಡಾಕ್ಟರ್ ದಾಮೋದರ್ ಶೆಟ್ಟಿ, ಸೌಮ್ಯ ಪ್ರವೀಣ್, ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಶೆಟ್ಟಿ, ಸಂಚಾಲಕರಾದ ಶಶಿರಾಜ್ ರಾವ್ ಕಾವೂರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, V4 ನ್ಯೂಸ್, ಮಂಗಳೂರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874